ಪುತ್ತೂರಿನ ತೆಂಕಿಲ ಮೈದಾನದಲ್ಲಿ ಕ್ಯಾಂಪ್ಕೋ ಸುವರ್ಣ ಮಹೋತ್ಸವದ ಸಂಭ್ರಮಕ್ಕೆ ಸಕಲ ರೀತಿಯಲ್ಲಿ ವೇದಿಕೆ ಸಜ್ಜಾಗಿರುವಂಥದ್ದು. ಕೇಂದ್ರ ಅಡಿಕೆ ಮತ್ತು ಕೊಕ್ಕೋ ಮಾರಾಟ ಮತ್ತು ಸಂಸ್ಕರಣಾ ಸಹಕಾರಿ ನಿಯಮಿತದ ಸುವರ್ಣ ಮಹೋತ್ಸವದ ಸಂಭ್ರಮಾಚರಣೆ 2023. ಇದಕ್ಕೆ ಕೇಂದ್ರದ ಗೃಹ ಸಚಿವರಾಗಿರುವಂತಹ ಚಾಣಕ್ಯ ಎಂದೇ ಖ್ಯಾತಿಯನ್ನು ಪಡೆದಿರುವಂತಹ ಅಮಿತ್ ಶಾ ಅವರ ಆಗಮನಕ್ಕೆ ಸಕಲ ರೀತಿಯಲ್ಲೂ ಈ ಆಗಮನದ ಕಾರ್ಯಕ್ರಮಕ್ಕೆ ಸಕಲ ರೀತಿಯಲ್ಲೂ ಸಜ್ಜಾಗಿರುವಂಥದ್ದು. ಜೊತೆಗೆ ಮತ್ತೊಂದು ಕಡೆಯಿಂದ ಈ ಒಂದು ತೆಂಕಿಲದ ಮೈದಾನದ ಅಕ್ಕಪಕ್ಕದಲ್ಲಿಯೂ ಕೂಡ ಬಹಳ ವಿಶೇಷವಾಗಿ ಅಲಂಕಾರವನ್ನು ಮಾಡಲಾಗಿದೆ. ಸಂಪೂರ್ಣವಾಗಿ ಕೇಸರಿಮಯವಾಗಿ ರಸ್ತೆ ಇಕ್ಕೆಲಗಳಲ್ಲೂ ಕೂಡ ಬಿಜೆಪಿಯ ಧ್ವಜ ಹಾರ್ತಾ ಇದೆ. ಅದರ ಜೊತೆಗೆ ಕೇಸರಿ ಧ್ವಜವನ್ನು ಕೂಡ ಹಾಕಲಾಗಿದೆ. ಜೊತೆಗೆ ಈ ಒಂದು ರಸ್ತೆಯ ಇಕ್ಕೆಲಗಳಲ್ಲೂ ಕೂಡ ಬಹಳ ಬೃಹದಾಕಾರದಂತಹ ಹಲವಾರು ಕಟೌಟ್ಗಳನ್ನು ಹಾಕಲಾಗಿರುವಂಥದ್ದು. ಹಲವಾರು ರೀತಿಯಲ್ಲಿ ಅವರಿಗೆ ಸ್ವಾಗತವನ್ನು ಕೋರುವಂಥದ್ದು. ಕೇವಲ ಪುತ್ತೂರಿನ ನಗರದಾದ್ಯಂತ ಕಟೌಟ್ಗಳ ಸರಮಾಳೆ ಇದೆ. ಅದರ ಜೊತೆಗೆ ಬಿಗಿ ಪೊಲೀಸ್ ಬಂದೋಬಸ್ತು ಕೂಡ ಇರುವಂಥದ್ದನ್ನು ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ. ಈ ಒಂದು ತೆಂಕಿಲ ಮೈದಾನದ ಮುಂಭಾಗದಲ್ಲಿ ಅಂದರೆ ತೆಂಕಿಲ ಮೈದಾನಕ್ಕೆ ಒಳ ಹೋಗುವಂತಹ ಪ್ರದೇಶದಲ್ಲಿ ಯಾವ ರೀತಿಯಾಗಿ ಪೊಲೀಸ್ ಬಿಗಿ ಬಂದೋಬಸ್ತ್ ಇದೆ ಅನ್ನುವಂಥದ್ದನ್ನು ತೋರಿಸ್ತಿದ್ದೀವಿ. ಅದರ ಜೊತೆಗೆ ಈಗಾಗಲೇ ಇಲ್ಲಿ ಕೆಲಸವನ್ನು ನಿರ್ವಹಿಸಲಿಕ್ಕೆ ಬರುವವರೆಲ್ಲರೂ ಕೂಡ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಬರುವುದು ಮಾತ್ರ ಅಲ್ಲ, ಅವರು ಸಕಲ ರೀತಿಯಲ್ಲೂ ಸಿದ್ಧತೆಯನ್ನು ಮಾಡಿಕೊಂಡು ಎಲ್ಲರನ್ನೂ ಕೂಡ ಸೂಕ್ತವಾದಂತಹ ತನಿಖೆಗೆ ಒಳಪಡಿಸಿ ಒಳಬಿಡುವಂತಹ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲೂ ಕೂಡ ಈಗ ಕ್ಯಾಂಪ್ಕೋದವರು ಕೂಡ ಇಲ್ಲಿಗೆ ಆಗಮಿಸ್ತಾ ಇರುವಂಥದ್ದು. ಅವರನ್ನು ಕೂಡ ಪೂರ್ಣ ಸೆಕ್ಯೂರಿಟಿ ಪರ್ಪಸ್ ಎಲ್ಲರನ್ನೂ ಕೂಡ ತನಿಖೆಯನ್ನು ಅಥವಾ ಅವರನ್ನು ನೋಡಿ ಅವರನ್ನು ತನಿಖೆ ಮಾಡಿ ಒಳಗೆ ಬಿಡ್ತಾ ಇರುವಂಥದ್ದನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಪ್ರತಿಯೊಬ್ಬರನ್ನು ಕೂಡ ಸೆಕ್ಯೂರಿಟಿ ಚೆಕ್ಕಿನ ಮೂಲಕ ಒಳಗೆ ಬಿಡ್ತಾ ಇದ್ದಾರೆ. ಎಲ್ಲರದ್ದು ಪಾಸ್ ಮತ್ತು ಇತ್ಯಾದಿಗಳನ್ನು ನೋಡಿ ಅವರನ್ನು ಒಳಗೆ ಬಿಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಮತ್ತೊಂದು ಕಡೆಯಿಂದ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸ್ ಸಿಬ್ಬಂದಿಗಳು ಕೂಡ ಇಲ್ಲಿ ಆಗಮಿಸಿದ್ದು ಸಕಲ ರೀತಿಯಲ್ಲೂ ಕೂಡ ಈ ಕೆಲಸ ಕಾರ್ಯಗಳು ತೊಡಗಿರುವಂಥದ್ದು. ಜೊತೆಗೆ ಇದು ವಿ ಐ ಪಿ ಎಂಟ್ರಿಯ ಪೋರ್ಷನನ್ನು ನಾವು ನೋಡ್ತಾ ಇದ್ದೀವಿ. ಮತ್ತೊಂದು ಕಡೆಯಿಂದ ಮಾಧ್ಯಮಗಳ ಪ್ರವೇಶಕ್ಕೆ ಮತ್ತೊಂದು ಕಡೆಯಿಂದ ಕ್ಯಾಂಪ್ಕೋದವರ ಪ್ರವೇಶಕ್ಕೆ ಹೀಗೆ 3 ದ್ವಾರಗಳನ್ನು ಇಲ್ಲೇ ಮಾಡಲಾಗಿದೆ. ಇನ್ನೂ VVIPಗಳನ್ನು ಕಳುಹಿಸೋದಕ್ಕೋಸ್ಕರವಾಗಿ ಇನ್ನೊಂದು ಗೇಟನ್ನು ಇಲ್ಲಿ ಇಡಲಾಗಿರುವಂತಹದ್ದು. ಅಮಿತ್ ಶಾ ಅವರು ಅಮರಗಿರಿಯಿಂದ ನೇರವಾಗಿ ಇಲ್ಲಿಗೆ ಬರಲಿಕ್ಕಿದ್ದಾರೆ. ಈ ಕಾರ್ಯಕ್ರಮದ ತಯಾರಿ ಹೇಗಾಗಿದೆ ಅನ್ನುವಂಥದ್ದನ್ನು ಕೂಡ ನಾವು ಮಾತನಾಡಿಸಬೇಕು. ಬಹಳ ವಿಶೇಷವಾದಂತಹ ತಯಾರಿಗಳನ್ನು ಇಲ್ಲಿ ಮಾಡಲಾಗಿದೆ. ಈ ತಯಾರಿಯ ಬಗ್ಗೆ ಮಾತನಾಡಬೇಕು. ಈ ಒಂದು ತಯಾರಿಯ ಬಗ್ಗೆ ಶಾಸಕ ಸಂಜೀವ್ ಮಠಂದೂರ್ ಅವರು ಮಾತನಾಡಬೇಕು. ಸರ್, ಹೇಗಿದೆ ತಯಾರಿ? ಎಷ್ಟು ಜನರ ನಿರೀಕ್ಷೆ ಇದೆ ಅಂತ? ತಯಾರಿಗಳು ಭರ್ಜರಿ ಆಗ್ತಾ ಇದೆ. ನಮ್ಮ ಜಿಲ್ಲಾಡಳಿತ, ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ರಾಜ್ಯದ BJP ಅಧ್ಯಕ್ಷರು ಮತ್ತು ಇಲ್ಲಿಯ ಸಂಸದ ನಳಿನ್ ಕುಮಾರ್ ಕಟೀಲ್ ಇವರ ಮಾರ್ಗದರ್ಶನದಲ್ಲಿ ಇವತ್ತು ಜಿಲ್ಲಾಡಳಿತ ಮತ್ತು ನಮ್ಮೆಲ್ಲ ಜನಪ್ರತಿನಿಧಿಗಳ ನೇತೃತ್ವದಲ್ಲಿ ಮಂಗಳೂರಿನ ಕೇಂದ್ರ ಭಾಗದಲ್ಲಿ ಮಹಾನಗರ ಪಾಲಿಕೆಯ ಆ ಒಂದು ಕಾರ್ಯ ಅಡಿಯಲ್ಲಿ ಯಾವ ವ್ಯವಸ್ಥೆಗಳಾಗ್ತದ ಅದನ್ನೇ ಇವತ್ತು ಒಂದು ನಗರಸಭೆಯ ವ್ಯಾಪ್ತಿಯಲ್ಲಿ ಇವತ್ತು ಆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. 1 ಲಕ್ಷ ಜನ ನಮ್ಮ ಅಡಿಕೆ ಬೆಳೆಗಾರರು, ಸಹಕಾರಿಗಳು, ರೈತರು ಸೇರಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಟ್ಟು ಸರ್ಕಾರದ ಆ ಯೋಜನೆಯ ಫಲಾನುಭವಿಗಳು ಸಂತೃಪ್ತಿ ಮನೋಭಾವನೆಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸರ್, ಇಲ್ಲಿ ಜನ ಎಷ್ಟು ನಿರೀಕ್ಷೆ? ಈಗಾಗಲೇ ನಾವು 1 ಲಕ್ಷ ಜನ ನಿರೀಕ್ಷೆ ಇಟ್ಟುಕೊಂಡಿದ್ದೇವೆ. ನಮ್ಮ ಅಡಿಕೆ ಬೆಳೆಗಾರರು, ರೈತರು ಮತ್ತು ಕೇಂದ್ರ ಸರ್ಕಾರದ, ರಾಜ್ಯ ಸರ್ಕಾರದ ಫಲಾನುಭವಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ನಮ್ಮ ಜೊತೆಗೆ ಜಿಲ್ಲಾಧಿಕಾರಿ ಆಗಿರುವಂಥ ರವಿಕುಮಾರ್ ಅವರು ಇದ್ದಾರೆ. ಸರ್, ಸಿದ್ಧತೆಗಳು ಯಾವ ರೀತಿಯಾಗಿದೆ? ಸೆಕ್ಯೂರಿಟಿ ಪರ್ಪಸ್ ಬಹಳ ವಿಶೇಷವಾದಂತಹ ಸಿದ್ಧತೆ ಆಗಿದೆ. ಬಹಳಷ್ಟು ಜನ ಪೊಲೀಸ್ನವರಿದ್ದಾರೆ. ಏನೆಲ್ಲಾಗಿದೆ? ಈಗಾಗಲೇ ನಮ್ಮ ಜಿಲ್ಲೆಯ ಪುತ್ತೂರು ತಾಲೂಕಿನ ಈ ದಿನ ಈ ವಿವೇಕಾನಂದ ಮಾಧ್ಯಮ ಶಾಲೆ ತೆಂಕಿಲ ಪುತ್ತೂರು ಇಲ್ಲಿ ಒಂದು ಬಹಿರಂಗ ಸಾರ್ವಜನಿಕ ಸಭೆಯಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ಸಹಕಾರಿ ಫಲಾನುಭವಿಗಳು, ಅಡಿಕೆ ಬೆಳೆಗಾರರು ಮತ್ತು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಅಡಿಯಲ್ಲಿ ಇರತಕ್ಕಂಥ ಎಲ್ಲ ಫಲಾನುಭವಿಗಳನ್ನು ಉದ್ದೇಶಿಸಿ ಈ ದಿನ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥ ಸನ್ಮಾನ್ಯ ಗೃಹ ಸಚಿವರು ಹಾಗೂ ಸಹಕಾರ ಸಚಿವರು ಈ ದಿನ ಸುಮಾರು ಮಧ್ಯಾಹ್ನ 1:10 ನಮ್ಮ ಜಿಲ್ಲೆಗೆ ಬರ್ತಾ ಇರ್ತಕ್ಕಂಥದ್ದು.
ಅದಕ್ಕೆ ಪೂರ್ವಭಾವಿಯಾಗಿ ಈಗಾಗಲೇ ನಾವು ನಮ್ಮ ಈಶ್ವರಮಂಗಲದಲ್ಲಿ ಒಂದು ವಿಶೇಷವಾದ ಹೆಲಿಪ್ಯಾಡನ್ನು ನಿರ್ಮಾಣ ಮಾಡಿದ್ದೀರಿ. ಅಲ್ಲೂ ಕೂಡ CRPF ಮತ್ತು NSG ತಂಡ ಹಾಗೂ ನಮ್ಮ ಸ್ಥಳೀಯ ಪೊಲೀಸ್ ತಂಡ ಸೆಕ್ಯೂರಿಟಿಯನ್ನು ಹಾಕ್ಕೊಂಡಿದ್ದೀವಿ. ಅದಾದಮೇಲೆ ಅಲ್ಲಿ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಮತ್ತೆ ಪುತ್ತೂರು ಈ ಕಾರ್ಯಕ್ರಮಕ್ಕೆ ಬರುವಂಥ ಸಂದರ್ಭದಲ್ಲಿ ಇಲ್ಲಿ ಕೂಡ ನಮ್ಮ CRPF, NSG ಹಾಗೂ ಸ್ಥಳೀಯ ಪೊಲೀಸು ತಂಡದೊಂದಿಗೆ ನಾವು ಸೆಕ್ಯೂರಿಟಿ ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ. ಅದು ಅಲ್ಲದೆ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ರೈತರು ಮತ್ತು ಸಹಕಾರ ಇಲಾಖೆಯ ಫಲಾನುಭವಿಗಳು, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಅಡಿಯಲ್ಲಿ ಫಲಾನುಭವಿಗಳಾಗಿರ್ತಕ್ಕಂಥ ಎಲ್ಲರೂ ಕೂಡ ಬರ್ತಾ ಹಿನ್ನೆಲೆಯಲ್ಲಿ ಸೊ ಈ ಭಾಗಕ್ಕೆ ಬರ್ತಕ್ಕಂಥ ಎಲ್ಲ ಈ ಸಹಕಾರಿಗಳಿಗೆ ಬಸ್ಸು ರೂಟಲ್ಲಿ ಯಾವುದೇ ತೊಂದರೆ ಆಗದ ಹಾಗೆ ನೋಡ್ಕೊಳ್ತಕ್ಕಂಥದ್ದು. ಕಾರ್ಯಕ್ರಮದ ಒಳಗಡೆ ಬರುವಂಥ ಸಂದರ್ಭದಲ್ಲಿ ಯಾವುದೇ ರೀತಿ ಅನಾಹುತ ಆಗದಂಗೆ ಇಲ್ಲಿ ಎಲ್ಲ ರೀತಿಯ ಕುಡಿಯ ನೀರಿನ ವ್ಯವಸ್ಥೆ, ಟಾಯ್ಲೆಟ್ ವ್ಯವಸ್ಥೆ ರೈತರಿಗೆ ಹಾಗೂ ಕುಳಿತುಕೊಳ್ಳಿಕ್ಕೆ ಆಸನ ವ್ಯವಸ್ಥೆ ಕೂಡ ಮಾಡ್ಕೊಂಡಿದ್ದೀವಿ. ಮತ್ತು ಸ್ಟೇಜ್ ಮೇಲೆ ಈಗಾಗಲೇ NSG ಅವರು ಈಗಾಗಲೇ ಪಟ್ಟಿಯನ್ನು ಮಾಡ್ಕೊಂಡಿದ್ದಾರೆ. ಆ ಪಟ್ಟಿಯನ್ನು ಹೊರತುಪಡಿಸಿ ಬೇರೆ ಯಾರಿಗೂ ಸಹ ಅವಕಾಶ ಇಲ್ಲ. ಮತ್ತು ಈ ಮಾನ್ಯ ಗೃಹ ಸಚಿವರು ಮತ್ತು ಸಹಕಾರ ಸಚಿವರು, ಭಾರತ ಸರ್ಕಾರ ಇವರ ಜೊತೆಗೆ ನಮ್ಮ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾಜಿ ಮುಖ್ಯಮಂತ್ರಿಗಳಂತ ಯಡಿಯೂರಪ್ಪ ಸಾಹೇಬರು ಬರ್ತಾ ಇದ್ದಾರೆ. ಇದರ ಜೊತೆಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ನಮ್ಮ ಸ್ಥಳೀಯ ಲೋಕಸಭಾ ಸದಸ್ಯರಾದಂಥ ನಳಿನ್ ಕುಮಾರ್ ಕಟೀಲ್ ಸಾಹೇಬರು ಅವರು ಸಹ ಬರ್ತಾ ಇರ್ತಕ್ಕಂಥದ್ದು ಮತ್ತು ಸ್ಥಳೀಯವಾಗಿರ್ತಕ್ಕಂಥ ಎಲ್ಲ ಶಾಸಕರು ಬರ್ತಾ ಇದ್ದಾರೆ. ಮತ್ತು ಸಂಜೆ ಮತ್ತು ಇಲ್ಲಿಂದ ಹೊರಟು ಮಂಗಳೂರು ಏರ್ಪೋರ್ಟ್ಗೆ ಬರ್ತಾರೆ. ಅಲ್ಲೂ ಕೂಡ ದೊಡ್ಡ ಕಾರ್ಯಕ್ರಮ ಇರತಕ್ಕಂಥದ್ರಿಂದ ನಮ್ಮ ಜಿಲ್ಲಾಡಳಿತದ ವತಿಯಿಂದ ಏನೆಲ್ಲ ಬಂದೋಬಸ್ತು ಮತ್ತು ಸೂಕ್ತ ವ್ಯವಸ್ಥೆಗಳನ್ನು ಮಾಡ್ಕೋಬೇಕು ಅಲ್ಲೂ ಕೂಡ ನಾವು ಮಾಡ್ಕೊಂಡಿದ್ದೀವಿ. ಸೊ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮತ್ತು ಸುಗಮವಾಗಿ ಮತ್ತು ಬಂದೋಬಸ್ತಲ್ಲಿ ನಡೆಯುತ್ತೆ. ಧನ್ಯವಾದ ಸರ್. ಇದು DC ರವಿಕುಮಾರ್ ಅವರ ಮಾತು. ರವಿಕುಮಾರ್ ಅವರು ಹೇಳಿದರು, ಸಂಪೂರ್ಣವಾದಂಥ ಬಂದೋಬಸ್ತನ್ನು ನಾವು ಮಾಡಿದ್ದೇವೆ. ಜೊತೆಗೆ ಆರಂಭದಲ್ಲಿ ಈಶ್ವರಮಂಗಲಕ್ಕೆ ಬರ್ತಾರೆ, ಆನಂತರ ತೆಂಕಿಲಕ್ಕೆ ಬರ್ತಾರೆ, ತೆಂಕಿಲದಿಂದ ಮಂಗಳೂರಿಗೆ ತೆರಳಲಿಕ್ಕಿದ್ದಾರೆ. ಮಂಗಳೂರಿಗೆ ತೆರಳುವಂಥ ಸಂದರ್ಭದಲ್ಲಿ ಅಲ್ಲಿ ಯಾವ ರೀತಿಯಾಗಿ ಕೆಲಸ ಕಾರ್ಯಗಳನ್ನು, ಅಲ್ಲಿ ಯಾವ ರೀತಿಯಾಗಿ ಬಂದೋಬಸ್ತುಗಳನ್ನು ಮಾಡಬೇಕು ಅವುಗಳೆಲ್ಲವನ್ನೂ ಕೂಡ ಮಾಡಿದ್ದೇವೆ. ಕಾರ್ಯಕ್ರಮ ಸುಗಮವಾಗಿ ಸಾಗುತ್ತೆ, ಯಾವುದೇ ರೀತಿಯಂತಹ ಒಂದು ತೊಂದರೆ ಇಲ್ಲ. ಸಂಪೂರ್ಣವಾದಂತಹ ಬಂದೋಬಸ್ತನ್ನು ಇಲ್ಲಿ ಮಾಡಲಾಗಿದೆ ಅನ್ನುವಂಥ ಮಾತುಗಳನ್ನು DC ಜಿಲ್ಲಾಧಿಕಾರಿಯಾಗಿರುವಂತಹ ರವಿಕುಮಾರ್ ಅವರು ಹೇಳಿದ್ದಾರೆ. ಸುಧಾಕರ್ ಪಾಟೀಲ್ ಜೊತೆಗೆ ದಾಮೋದರ ದೊಂಡಲೆ, ಸುದ್ದಿ ನ್ಯೂಸ್, ಪುತ್ತೂರು. ಆಹ್ಲಾದಕರ ಅನುಭವ, ತಾಜಾತನ ಹಾಗೂ ರುಚಿಯೊಂದಿಗೆ ನಿಮ್ಮ ಮನಸ್ಸನ್ನ ಮುದಗೊಳಿಸಲು ಬಳಸಿ ವಿದ್ಯಾ ಕಾಫಿ. For enquiry contact 08041722212 42100916. For trading and distribution contact 6366033581. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.